ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಮೊಡಹಳ್ಳಿ ಶಿವರಾಯರಿಗೆ ಸರಿಸಮಾನ ಏರ್ಲ ಇಜ್ಜಿಂದು ಪನ್ನಗ ಒದಗದು ಬತ್ತನಾರೆ ಎನ್ ರಾಜೇಂದ್ರ ಕುಮಾರ್ ರಂದು ಒಡಿಪು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಬಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ರೇನ 75ನೇ ವರ್ಷದ ಪುಟ್ಟು ಪರ್ಬದ ಆಚರಣೆಡು ಆರು ಮೆಚ್ಚುಗೆದ ಭಾಷಣ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ನ 75ನೇ ವರ್ಷದ ಪುಟ್ಟುಪರ್ಬನು ರಾಜೇಂದ್ರ ಕುಮಾರ್ ಪುಟ್ಟುಪರ್ಬ ಅಭಿವಂದನಾ ಸಮಿತಿ ಸೋಮವಾರ ಕುಡ್ಲದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣಡು ಅರ್ಚಣೆ ಮಲ್ತಿದ್ದೇರು. ಸಮಿತಿದ ಗುರ್ಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಮಾತರೆನೆದುಕೊಂಡಿರು. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮಿಡು ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಲೇಸಿನ ಉದಿಪನ ಮಲ್ತೇರು. ಕೋಟ ಶ್ರೀನಿವಾಸ ಪೂಜಾರಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ರೇನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತದು. ಕಾರ್ನಾಡ್ ಸದಾಶಿವರಾಯರು ಇತಿಹಾಸಡು ಮಲ್ಲಪುದರ್ ಅಗರ್ಭ ಶ್ರೀಮಂತೇರು ಆದಿತ್ಯನಾರು ಸ್ವಾತಂತ್ರ್ಯ ಪೊರಂಬಾಟಗಾದು ಮಾತ ಕಳೆಯೊನ್ವೀರು. ಮೊಡಹಳ್ಳಿ ಶಿವರಾಯರದು ಬೊಕ್ಕ ಮಿತ್ತ ಮಟ್ಟಡು ಉಪ್ಪುನ ಪುದರ್ ಅವು ರಾಜೇಂದ್ರ ಕುಮಾರ್ ಮೊಡಹಳ್ಳಿ ಶಿವರಾಯರಿಗೆ ಸರಿಸಮಾನ ನನೋರಿ ಇಜ್ಜೆರು ಪನ್ನಗ ಬತ್ತನಾರೆ ರಾಜೇಂದ್ರ ಕುಮಾರ್ ಭಾರಿ ಸಂತೋಷ ಪೆರ್ಮೆ ಆವೊಂದುಂಡು ಪಂಡೇರು. ರಾಷ್ಟ್ರಭಕ್ತ ಕಾರ್ನಾಡ್ ಸದಾಶಿವರಾಯರು ಕಟ್ಟಿರುವಂಥ ಮಾಂಗಲ್ಯ ಮತ್ತು ಅವರು ತವರು ಮನೆಯಲ್ಲಿ ಕೊಟ್ಟಿರುವಂಥ ಚಿನ್ನದೆಳೆಯ ದಾರ ಸೀರೆಯನ್ನು ಕೊನೆಯದಾಗಿ ಆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಟ್ಟರು ಅಂತ ಇತಿಹಾಸ ಇದೆಯಲ್ಲ, ಭಾಳ ಹಿಂದಿನ ಒಂದು ತಲೆಮಾರು ಮತ್ತು ಮುಂದಿನ ತಲೆಮಾರು ಯೋಚನೆ ಮಾಡಬೇಕಾದಂಥ ಘಟನೆ ಅದು. ಅಂಥ ಕಾರ್ನಾಡ್ ಸದಾಶಿವರಾಯರು ಕಟ್ಟಿರುವಂಥ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಉತ್ತಂಗದ ಹೆಸರು ಯಾವುದು ಕೇಳಿದರೆ ಅದು ರಾಜೇಂದ್ರ ಕುಮಾರ್ ಅಂತೇಳಿ ನಾವೆಲ್ಲ ಭಾಳ ಪ್ರೀತಿಯಿಂದ ಹೇಳಬೇಕು. ಈ ಸಹಕಾರಿ ಕ್ಷೇತ್ರವನ್ನು ಕಟ್ಟಿದ್ದರಲ್ಲಿ ಮಳವಳ್ಳಿ ಶಿವರಾಯರೊಬ್ಬರು. ಶಿವರಾಮ ಕಾರಂತರು ತಮ್ಮ ಪುಸ್ತಕದಲ್ಲಿ ಬರಿತಾ ಹೇಳ್ತಾರೆ, ಪುತ್ತೂರಿನಲ್ಲಿ ನನ್ನ ಬದುಕನ್ನು ಕಟ್ಟಿಕೊಂಡೆ, ಒಬ್ಬ ಸಾಹಿತಿಯಾಗಿ, ಲೇಖಕನಾಗಿ, ಶಿಕ್ಷಕನಾಗಿ ನನ್ನ ಬದುಕಿನ ಪ್ರತಿ ಕ್ಷಣವನ್ನು ನಾನು ಕಳೆದದ್ದು ಮಳವಳ್ಳಿ ಶಿವರಾಯರ ಜೊತೆಯಲ್ಲಿ ಅಂತೇಳಿ. ಮಳವಳ್ಳಿ ಶಿವರಾಯರಿಗೆ ಸರಿಗಟ್ಟುವಂಥ ಮತ್ತೊಬ್ಬ ಸಹಕಾರಿ ಧುರೀಣ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಇವತ್ತು 76ನೇ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಳ್ತಿರುವಂಥ ನಮ್ಮ ರಾಜೇಂದ್ರ ಕುಮಾರ್ ಅವರು ಅಂಥ ಸಹಕಾರಿ ಧುರೀಣರ ಸಾಲಿಗೆ ಸೇರ್ತಾರೆ ಅನ್ನೋದೇ ನಮಗಾಗಿರುವಂಥ ಖುಷಿ ಮತ್ತು ಸಂತೋಷ. 75ನೇ ವರ್ಷದ ಪುಟ್ಟುಪರ್ಬ ಆಚರಣೆ ಮಲ್ಪನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ಗೆ ಬೊಳ್ಳಿದ ನೆಂಪುದ ಕಾಣಿಗೆ ಕೊರ್ದು ಗಡ್ದಡು ಸಮ್ಮಾನದ ಮರ್ಯಾದೆ ಮಲ್ತೇರು. ಬೇತೆ ಕ್ಷೇತ್ರ ವಲಯದ ನಾಯಕರು ರಾಜೇಂದ್ರ ಕುಮಾರ್ಗೆ ಮಾಲೆ ಪಾಡ್ದು ಪೂತ ಗುಚ್ಚಿ ಕೊಡ್ದು ಮರ್ಯಾದೆ ಸಂದಾಯಿತ ಮಲ್ತೇರು. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಕೆಸಿ ರೋಡ್ ಶಾಖೆದ ದರೋಡೆ ಕೇಸಿನ ನಾಡು ಪತ್ತದು ದರೋಡೆಕೋರರಿನ ಬಂಧನ ಮಲ್ತನ ಕುಡ್ಲನಗರ ಪೊಲೀಸ್ ಇಲಾಖೆಗೆ ಈ ಪೊರ್ತುಡು ಮರ್ಯಾದೆ ಮಲ್ತದು ಸೊಲ್ಮೆ ಸಂದಾಯರು. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಬೊಕ್ಕ ತನಿಖೆದ ಕೂಟೋಡಿತನ ಅಧಿಕಾರಿಗಳು ಬೊಕ್ಕ ಪೊಲೀಸರಿಗೆ ರಾಜೇಂದ್ರ ಕುಮಾರ್ ಸಮ್ಮಾನದ ಮರ್ಯಾದೆ ಮಲ್ತೇರು. ಅನುಪಮ್ ಅಗರ್ವಾಲ್ ಪಾತಿರ್ದು ಇಂಚಿನ ದರೋಡೆ ಓಲ್ಲ ಆಯರಬಲ್ಲಿ ಪ್ರತಿಯೊಂದು ಶಾಖೆಡು ಕೋಟಿಗಟ್ಟಲೆ ಕಾಸು ಉಂಡು. ಶಾಖೆದ ಮಿತ್ತು ಆಜು ತಿಂಗಳು ಕಣ್ಣದಿದ್ದಿತ್ತೇರೆಂದು ತನಿಖೆಡು ಗೊತ್ತಾತಡು. ಭದ್ರತೆ ಸೆಕ್ಯೂರಿಟಿ ಅಗತ್ಯ ಹೆಚ್ಚ ಖರ್ಚು ಇಜ್ಜಂದೆ ಮಲ್ಪೊಲಿ ಸಮ್ಮಾನದ ಮರ್ಯಾದೆಗೆ ಸೊಲ್ಮೆ ಸಂದಾವ ಅಂದ ಪಂಡೀರು. ಈ ವೇದಿಕೆ ಮುಖಾಂತರ ನಮಗೆ ಇದು ಶ್ರೀ ರಾಜೇಂದ್ರ ಕುಮಾರ್ ಅವರು ತಂಡವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾಕೆಂದರೆ ಕೆಟ್ಟ ಘಟನೆ ಆದ ನಂತರ ನಮಗೆ ಬೈಯೋರು ಸಾಕಷ್ಟು ಜನ ಇರ್ತಾರೆ, ಬಟ್ ಆ ಪರಿಣಾಮ ಸಿಗದ ನಂತರ ಮೋಟಿವೇಶನ್ ಕೊಡೋರು ತುಂಬ ಕಡಿಮೆ ಜನ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಶ್ರೀ ರಾಜೇಂದ್ರ ಕುಮಾರ್ ಜಿಗೆ ಅವ್ರ ತಂಡಕ್ಕೆ ಒಂದು ಧನ್ಯವಾದ ಸಲ್ಲಿಸ್ತೀನಿ. ನಮ್ಮೆಲ್ಲರಿಗೆ ಇವತ್ತು ಕರೆದು ತಾವು ಸನ್ಮಾನ ಮಾಡಿದಿರಿ, ಮೋಟಿವೇಶನ್ ಕೊಟ್ಟಿದ್ದೀರಿ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್. ಸುರಕ್ಷಾ ಸೇವಾ ಸಂಸ್ಥೆಗೆ ಸವಲತ್ತು ನಡಪಿರ ತೀರಂದನಕ್ಲೆಗೆ ಚಕ್ರ ಕುರ್ಸು ಬಡವರಿಗೆ ಅವಘಡ ಆದ ಕಷ್ಟೊಡುಪನಕ್ಲೆಗೆ ಪಣವಸಾಯ ಇಂಚ 75ನೇ ವರ್ಷಗೂ 75 ಜನ ಫಲದೆ ತೊನ್ನಕ್ಲೆಗೆ ಸವಲತ್ತಲಿನ ಈ ಪೊರ್ತುಡು ಪಟ್ಯರು. ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಪಾತಿರ್ದು ನೂದು ಸಾಲ ಪಿರ ಕಟ್ಟದ್ನ ಜಿಲ್ಲೆ ಇತ್ತಂಡ ಅವು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಪನ್ಪುಣವು ಪೆರ್ಮೆ. ಮೈಕ್ರೋ ಫೈನಾನ್ಸ್ ಇರ್ದು ಜನಕ್ಲೆಗೆ ತೊಂದರೆ ಪನ್ಪೇರು ಒಂದೆಡ್ದು ಏರಿಯಾಗ್ಲ ತೊಂದರೆ ಅವಂದು. ಎಂಕ್ಲು ಗುಂಪುಗು ಸಾಲ ಕೊರೊಂದಿಲ್ಲ, ಆಕಲು ಇಲ್ಲಡೆ ಪೋದು ಒರಿಯಾಗಿ ಸಾಲ ಕೊರ್ಪಿರು. ಎಂಕ್ಲು 7 ಜಿಲ್ಲೆಡು 35-40 ಗುಂಪುಲೆಗೆ ಸಾಲ ಕೊರೊಂದಿಲ್ಲ. 99.5% ಪೊಂಜನಕ್ಲು ಸಾಲ ಪಿರ ಕಟ್ಟದಿರು. ಜಿಲ್ಲೆಡು ಒರಿಯವರಿ ರೈತೆ ಜೀವದ ತೊಂದನ ಇಜ್ಜಿಂದು ರಾಜೇಂದ್ರ ಕುಮಾರ್ ಪಂಡೀರು. 99.5% ಸಾಲ ಮಹಿಳೆಯರು ಮರುಪಾವತಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ
ಭಾಳ ಸಂತೋಷ ಆಗ್ತಾ ಇದೆ. ನಾವೇನು ಸಾಲ ವಸೂಲಾತಿ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ನೇರವಾಗಿ ತನಿಖೆ ಮಾಡಿದರೆ ನಿಜವಾದ ಕಳ್ಳರು ಸಿಕ್ಕಿ ಬೀಳ್ತಾರೆ. ಇನ್ನು ಮುಂದಕ್ಕೆ ಹೋಗಿ ಹೆಚ್ಚು ಮಾತಾಡೋದಿಲ್ಲ. ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಒಬ್ಬ ರೈತ ಆರ್ಥಿಕ ಶಕ್ತಿ ಸೌಲಭ್ಯ ಸಿಕ್ಕಲಿಲ್ಲ ಪ್ಯಾಕ್ಸ್ನಿಂದ ಅಂತೇಳಿ ಆತ್ಮಹತ್ಯೆ ಆಗದಂಥ ಜಿಲ್ಲೆ ಇದ್ರೆ ಅದು ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ನಮ್ಮ ಹೆಮ್ಮೆ ಆಗ್ತದೆ. ಒಡಿಪುದ ಶಾಸಕರು ಯಶಪಾಲ್ ಎ ಸುವರ್ಣ, ಕಣಚೂರು ಸಂಸದ ಡಾಕ್ಟರ್ ಕಣಚೂರು ಮೋನು, ಕೆಎಂಎಫ್ ಕುಡ್ಲದ ಗುರ್ಕಾರ್ಯರು ಕೆಪಿ ಸುಚರಿತ ಶೆಟ್ಟಿ, ಸಹಕಾರಿ ಸಂಘಟನಾ ಯೂನಿಯನ್ ಒಡಿಪುದ ಗುರ್ಕಾರ್ಯರು ಜಯಕರ್ ಶೆಟ್ಟಿ ಇಂದ್ರಾಳಿ, ದಕ್ಷಿಣ ಕನ್ನಡ ಜಿಲ್ಲೆದ ಗುರ್ಕಾರ್ಯರು ಶಶಿಕುಮಾರ್ ರೈ ಬಾಲ್ಯುಟ್ಟು, ಕುಡ್ಲನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಸದಾಶಿವ ಉಳ್ಳಾಲ, ಸಹಕಾರಿ ಸಂಘಟನಾ ಉಪನಿಬಂಧಕರು ರಮೇಶ್, ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ರಾಜಾರಾಮ್ ಭಟ್, ಭಾಸ್ಕರ್ ಎಸ್ ಕೋಟ್ಯನ್ ಸೇರಿನಂಚ ನಿರ್ದೇಶಕರು ರಾಜೇಂದ್ರ ಕುಮಾರನ ಮಗೆ ಮೇಘರಾಜ್ ಜೈನ್, ಮರ್ಮಲ್ ಕ್ಷಮ ಲೇಸ್ಡ್ ಪಾಲ್ದೊಂಡಿರು. ದುಬೈದ ಇತಿಸಲಾತ್ ಅಕಾಡೆಮಿ ಮೈದಾನಡು ಯುಎಇದ ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ದ ನಿಲಿಟ್ಟು ಬ್ಯಾರಿ ಮೇಳ 2025 நடத்தது. ಯುಎಇದ ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಘಟಕದ ಗುರ್ಕಾರ್ಯರು ಹಿದಾಯತ್ ಅಡ್ಡೂರು ದುಂಬಾಳ್ತಿಡು ಮಧ್ಯಾಹ್ನದ ಶುರುವಾಯಿನ ಬ್ಯಾರಿ ಮೇಳ ರಾತ್ರಿ ಮುಟ್ಟ ಗಡ್ದಡು ನಡತದಂಡು. ದುಬೈದ ಇತಿಸಲಾತ್ ಅಕಾಡೆಮಿ ಮೈದಾನಡು ನಡತನ ಮೇಳಡು ಪದ್ರಾಡು ಸಾರೋಡು ಹೆಚ್ಚು ಜನ ಸೇರಿದು ಹೊಸ ಇತಿಹಾಸ ಸೃಷ್ಟಿ ಮಾಡ್ತದಂಡು. ಬಜಿ ಬ್ಯಾರಿ ಸಮುದಾಯ ಮಾತ್ರ ಹಿಂದೂ ಕ್ರೈಸ್ತ ಸಮುದಾಯಲ ಪಾಲ್ದೆ ತಂದು ಸೌಹಾರ್ದತೆ ತೋಜಾದಿರು. ಕುಟುಂಬ ಸೇರಿದ ಪಾಲ್ದೆ ತೊನ್ನ ಕಾರ್ಯಕ್ರಮಟು ಕರ್ನಾಟಕ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದ್, ತುಂಬೆ ಗ್ರೂಪ್ ಸ್ಥಾಪಕ ಗುರ್ಕಾರ್ಯ ಡಾಕ್ಟರ್ ತುಂಬೆ ಮೊಯ್ದೀನ್, ಅನಿವಾಸಿ ಭಾರತೀಯ ಉದ್ಯಮಿ ಡಾಕ್ಟರ್ ರೊನಾಲ್ಡ್ ಕೊಲಾಸೋ, ಅನಿವಾಸಿ ಭಾರತೀಯ ಸಮಿತಿ ಒತ್ತು ಗುರ್ಕಾರ್ದಿ ಡಾಕ್ಟರ್ ಆರತಿ ಕೃಷ್ಣ, ಸೌದಿ ಅರೇಬಿಯಾದ ಎಕ್ಸ್ಪರ್ಟೈಸ್ ಕಾಂಟ್ರಾಕ್ಟಿಂಗ್ ಕಂಪನಿ ಲಿಮಿಟೆಡ್ದ ಸಿಇಒ ಮಹಮ್ಮದ್ ಆಸಿಫ್ ಕರ್ನಿರೆ ಮುಕ್ಲಿಗೆ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು. ಬ್ಯಾರಿ ಮೇಳಡು ಬೇತೆ ಬೇತೆ ಬಗೆತ ತೆನಸರಿನ ಸ್ಟಾಲ್ದ ಒಟ್ಟುಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಗುಮನ ಒಯ್ತಡೆ. ಬ್ಯಾರಿ ಯುವ ಉದ್ಯಮಿಲೆಗ್ ದೀವನ್ನ ಬ್ಯಾರಿ ಶಾ ತಿಂಗ್ ಕಾರ್ಯಕ್ರಮಟು ಹೊಸ ಬಿಸ್ನೆಸ್ ಯೋಜನೆ ದೀವನ್ನ 7 ಜನ ಪಾಲ್ದೆ ತಂದಿತ್ತದೆ. ಅಕ್ಲಿನ ಹೊಸ ನಮನದ ಬಿಸ್ನೆಸ್ ಯೋಜನೆಯನ್ನು 3 ಜನ ತೀರ್ಪುಗಾರರನ್ನ ದುಂಬುದೀತೀರೆ. ಈ ಕಾರ್ಯಕ್ರಮಟು ಬಂಡಾಲ ಪಾಡೋನಕ್ಲು ಸತ ಪಾಲ್ದೆ ತಂದು ಹೊಸ ಬಿಸ್ನೆಸ್ ಯೋಜನೆನ ಬಗೆಟ್ ಪಿಂದೊಂಡಿರು. ಮಲ್ಲ ಬಿನ್ನಿರಾದ ಕರ್ನಾಟಕ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದ್, ಕರ್ನಾಟಕ ರಾಜ್ಯದ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ, ಬೊಕ್ಕ ಹಜ್ ಮಂತ್ರಿ ರಹೀಂ, ದುಬೈ ಭಾರತೀಯ ರಾಯಭಾರಿ ಸತೀಶ್ ಕುಮಾರ್ ಸಿವನ್, ಕರ್ನಾಟಕದ ಶಾಸಕರು ಎನ್.ಎ. ಹ್ಯಾರಿಸ್, ಕಾಂಗ್ರೆಸ್ ನಾಯಕಿ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ, ಉಳ್ಳಾಲ ದರ್ಗಾ ಕಮಿಟಿ ಗುರ್ಕಾರ್ಯರು ಹನೀಫ್ ಹಾಜಿ ಪಾಲ್ದೆ ತೊಂಡಿರು. ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಗೌಜಿಡಿಪುನ ಕಾಪು ಹೊಸ ಮಾರಿಗುಡಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆದ ಪುದೆಕಾಣಿಕೆ ಮೆರವಣಿಗೆ ಶನಿವಾರ ನಡೆತಂಡೆ. ಉಡುಪಿ ಜಿಲ್ಲೆ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಪಿರ ಹೊಸತಾದೆ ಕಟ್ಟದು ಫೆಬ್ರವರಿ 25 ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಗೌಜಿಡುಂಡು. ಶನಿವಾರ ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಕುಡ್ಲಬಡಕೈ ಬೊಕ್ಕ ತೆನ್ಕೈ, ಮುಲ್ಕಿ ಬೆದ್ರಾಡ್ದು ಒಟ್ಟಾದು ಶನಿವಾರ ಪುದೆಕಾಣಿಕೆ ಮೆರವಣಿಗೆ ನಡೆತಂಡೆ. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಬೆಂಗಳೂರು ಎಂಆರ್ಜಿ ಗ್ರೂಪ್ದ ಡಾಕ್ಟರ್ ಪ್ರಕಾಶ್ ಶೆಟ್ಟಿ, ಜಾಗತಿಕ ಪಂಟರ್ನ ಸಂಗೊಲಿನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಮೆರವಣಿಗೆಗೆ ಚಾಲನೆ ಕೊರಿಯರು. ಗಾಡಿಲೇಡು ಬೊಕ್ಕ நடத்தது ಭಕ್ತರು ಮೆರವಣಿಗೆ ನಡಪಾಯರು. ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ವಾಸುದೇವ ಶೆಟ್ಟಿ, ಕಾರ್ಯ ಗುರ್ಕಾರ್ಯರು ಬೊಕ್ಕ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ದುಂಬುದ ಶಾಸಕರು ಲಾಲಾಜಿ ಆರ್ಮೆಂಡನ್, ಕಾರ್ಯತುವನಾಧಿಕಾರಿ ರವಿಕಿರಣ್, ವಿದ್ವಾನ್ ಕುಮಾರ ಗುರುತಂತ್ರಿ, ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸ ತಂತ್ರಿ ಕಲ್ಯ, ಪುದೆಕಾಣಿಕೆ ಸಮಿತಿ ಗುರ್ಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಪುರಸಭೆ ಗುರ್ಕಾರ್ದಿ ಹರಿಣಾಕ್ಷಿ ದೇವಾಡಿಗ, ಬ್ರಹ್ಮಕಲಶ ಮಹಿಳಾ ಸಮಿತಿ ಗುರ್ಕಾರ್ದಿ ಬೀನಾ ವಿ ಶೆಟ್ಟಿ ಇಂಚ ಬೇತೆ ಬೇತೆ ವಲಯದ ನಾಯಕರು, ಮಾತಾ ಸಮಿತಿ ಪದಾಧಿಕಾರಿಗಳು, ಸದಸ್ಯರು ಪಾಲ್ದೆ ತೊಂಡಿರು.
ಕಟಪಾಡಿ ಬೂಡ್ದ ಮೂಡು ಪಡು ಜೋಡುಕರೆ ಕಂಬಳ ಶನಿವಾರ ಕಾಂಡೆ ಶುರುವಾದ ಆಯ್ತಾರ ಆಕೇರಿಯಾಂಡು ಒಟ್ಟು 188 ಜೋಡಿರಿಕುಲು ಪಂತೊಡು ಪಾಲ್ಯಸುಂದ ಕಟಪಾಡಿ ಬೂಡ್ದ ಮೂಡು ಪಡು ಜೋಡುಕರೆ ಕಂಬಳೋಡು ಕನಪಲೈಡು ಒರಂಬ ಜೋಡು ಅಡ್ಡಪಲೈಡು ಆಜಿ ಜೋಡು ಬಲ್ಲು ಮಲ್ಲೇಟು 14 ಜೋಡು ಬಲ್ಲು ಎಲ್ಲೇಟು 30 ಜೋಡು ನಾಯರು ಮಲ್ಲೇಟು 21 ಜೋಡು ಬೊಕ್ಕ ನಾಯರು ಎಲ್ಲೇಟು 99 ಜೋಡು ಸೇರಿದು ಒಟ್ಟು 182 ಜೋಡಿರುಕುಲು ಕಟಪಾಡಿ ಕಂಬಳದ ಪಂತೊಡು ಪಾಲ್ಯತೊಂದ ಕನಪಲೈಡು ಬೈಂದೂರು ಮಹೇಶ್ ಪೂಜಾರಿ ಪಲಯಮುಟ್ಟುನ ಆದಿ ಉಡಿಪು ಕೊಡಂಕೂರು ಗಣೇಶ್ ಪ್ರಜ್ವಲ್ ಸುವರ್ಣರ್ನ ಇರುಕುಲು ಇನಾಮು ಗೆಂದಿದ ಅಡ್ಡಪಲೈಡು ಬಡ್ಕಳ ಹರೀಶ್ ಪಲಾಯಮುಟ್ಟುನ ನಾರಾವಿ ಯುವರಾಜ್ ಜೈನರ್ನ ಇರುಕುಲು ಒಂಜನೆ ಇನಾಮು ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರಿ ಪಲಾಯಮುಟ್ಟುನ ಬೋಳಾರ ತ್ರಿಶಾಲ್ ಕೆ ಪೂಜಾರಿಯರ್ನ ಇರುಕುಲು ರಡ್ಡನೆ ಇನಾಮು ಪಡೆತ ಬಲ್ಲು ಮಲ್ಲೆಟ್ಟು ನಂದಡಿಕೆ ಶ್ರೀಕಾಂತ್ ಭಟ್ರಿನ ಎ ಎರುಕುಲು ಒಂಜನೆ ಇನಾಮು ಆರನವೇ ಬಿ ಎರುಕುಲು ರಡ್ಡನೆ ಇನಾಮುಗು ಸಂದದ ಬಲ್ಲು ಎಲ್ಲಿಟ್ಟು ಬೊಲುವಾಯಿ ಪೆರೋಡಿ ಪುತ್ತಿಗುತ್ತು ಕೌಶಿಕ್ ದಿನಕರ ಬಿ ಶೆಟ್ಟಿಯರ್ನ ಬಿ ಎರುಕುಲು ಒಂಜನೆ ಇನಾಮು ಬೊಳುವಾಯಿ ಉಮನೊಟ್ಟು ಶಿವರಾಮ್ ಹೆಗ್ಡೆರ್ನ ಎರುಕುಲು ರಡ್ಡನೆ ಇನಾಮು ಗೆಂದ್ಯ ನಾಯರ್ ಮಲ್ಲೆಟ್ಟು ಕಕ್ಕೆ ಪದವು ಪೆರಂಗಾಲ ಬಾಬು ತನಿಯಪ್ಪ ಗೌಡ್ರನ ಎರುಕುಲು ಒಂಜನೆ ಇನಾಮು ಬೊಕ್ಕ ಪುಸ್ಮಾಲ್ ಸೂರಿಶ್ರೀ ರತ್ನ ಸದಾಶಿವ ಶೆಟ್ಟಿಯರ್ನ ಎರುಕುಲು ರಡ್ಡನೆ ಇನಾಮುಗು ಸಂದದ ನಾಯರ್ ಎಲ್ಲಿಟ್ಟು ಒಡಿಪು ಚಿತ್ಪಾಡಿ ಮಿತ್ತೆಲ್ಲು ಸದಾನಂದ ಶೆಟ್ಟಿಯರ್ನ ಎರುಕುಲು ಒಂಜನೆ ಇನಾಮು ಬೊಮ್ಮರಬೊಟ್ಟು ಜಂಗೊಟ್ಟು ಕಾಡು ಶೆಟ್ಟಿ ನಿಂಪುದ ಎರುಕುಲು ರಡ್ಡನೆ ಇನಾಮುಗು ಸಂದದ ಮುಗಿತಲ ಲೇಸಿಡು ಕಟಪಾಡಿ ಬೂಡ್ದಕ್ಲು ಕಂಬಳ ಸಮಿತಿದಕ್ಲು ಬೊಕ್ಕ ಬಿನ್ನೆ ರೀತಿದು ಇನಾಮುಲೇನು ಪಟ್ಟದೇರು ಹೃತ್ಪೂರ್ವಕమైన ధన్యవాదాలు కొంచెం బహుమాన పడినాక ಬಂಟ್ವಾಳ ತಾಲೂಕು ಕರ್ಪೆ ಗ್ರಾಮದ ಕುಪ್ಪೆಟ್ಟು ಬರ್ಕೆಡೆ ಒಕ್ಕಿಲು ಪ್ರತಿಷ್ಠೆ ಬುಕ ಕಲಶ ಮೈತ್ನ ಲೆಕ್ಕೊಡು ಧರ್ಮರಸು ಉಳ್ಳಾಯ ಮೈಸಂದಾಯ ಬುಕ ಕೊಡಮಂದಾಯ ದೈವಲಿನ ನೇಮ ನಡತನು ಬಂಟ್ವಾಳ ತಾಲೂಕು ಕರ್ಪೆ ಗ್ರಾಮದ ಕುಪ್ಪೆಟ್ಟು ಬರ್ಕೆಡು ಒಕ್ಕೆಲಾದು ಲೆಕ್ಕೆಸಿರಿ ಮೈಸಂದಾಯ ದೈವಲಿನ ಪ್ರತಿಷ್ಠೆ ಕಲಶಾಭಿಷೇಕ ಕುಪ್ಪೆಟ್ಟು ಪಂಜುರ್ಲಿ ಪರಿವಾರ ದೈವಲಿನ ಚಾವಡಿ ಒಕ್ಕೆಲು ಕಲಶಾಭಿಷೇಕ ನಡಪಾಯಿನ ಲೆಕ್ಕೊಡು 4 ದಿನದ ನೇಮಕೋಲ ಆಟಣೆ ಮಲ್ತಿತ್ತೆರು ಸುರುತು ದಿನ ಬೈಯಗ್ ಕರ್ಪೆ ಬಾವಗುತ್ತುಡ್ದು ಕೊಡಮಂದಾಯ ದೈವದ ಭಂಡಾರ ಬತ್ತದು ರಾತ್ರಿ ಧರ್ಮರಸು ಉಳ್ಳಾಯ ಮೈಸಂದಾಯ ಬೊಕ್ಕ ಕೊಡಮಣಿತಾಯ ದೈವಲಿಗೆ ನೇಮ ಕೊರಿಯರು ಕುಪ್ಪೆಟ್ಟು ಬರ್ಕೆ ಕುಟುಂಬದಕ್ಲು ಊರ ಪರ ಊರ ದೈವ ಭಕ್ತರು ನೇಮ ತೂದು ಬೂಲ್ಯ ಪ್ರಸಾದದೆ ತೊಂಡೆರು ಪ್ರತಿಷ್ಠಾ ಮಹೋತ್ಸವ ಸಮಿತಿದ ಗುರ್ಕಾರ್ಯರು ಭುವನೇಶ ಪಚ್ಚಿನಡ್ಕ ಪ್ರಧಾನ ಕಾರ್ಯಂತಿರು ರತ್ನಾಕರ ಪೂಜಾರಿ ಮದಂಗೂಡಿ ಪಣವದ ಗುರ್ಕಾರ್ಯರು ಪ್ರವೀಣ್ ಕುಪ್ಪೆಟ್ಟು ಜೀರ್ಣೋದ್ಧರ ಸಮಿತಿದ ಗುರ್ಕಾರ್ಯರು ಪ್ರಭಾಕರ ಪ್ರಭು ನಡಿಬೈಲು ಕರ್ಪೆ ಕಾರ್ಯಂತಿರು ನವೀನ್ ಪೂಜಾರಿ ಪೊಸಕ್ಕೆಲು ಪಣವದ ಗುರ್ಕಾರ್ಯರು ಜಯಪೂಜಾರಿ ಕುಪ್ಪೆಟ್ಟು ಕುಪ್ಪೆಟ್ಟು ಪಂಜುರ್ಲಿ ಮೂಲಸ್ಥಾನ ಸೇವಾ ಟ್ರಸ್ಟ್ದ ಗುರ್ಕಾರ್ಯರು ಹರೀಶ್ ಸನಿಲ್ ಕುಪ್ಪೆಟ್ಟು ಒತ್ತು ಗುರ್ಕಾರ್ಯರು ಮಹಾಬಲ ಪೂಜಾರಿ ಕುಪ್ಪೆಟ್ಟು ಕಾರ್ಯಂತಿರು ವಸಂತ ಪೂಜಾರಿ ಕುಪ್ಪೆಟ್ಟು ಜೊತೆ ಕಾರ್ಯಂತಿರು ಶೇಖರ ಪೂಜಾರಿ ಬರೆ ಪಣವದ ಗುರ್ಕಾರ್ಯರು ಜಯ ಪೂಜಾರಿ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತದು ದೈವಲಿನ ಇಂಬುನಟ್ಟೊಂಡೇರು
ದೇವತಾ ಕಾರ್ಯಲು ಸಮಾಜಡು ಜವನ ಜವಂದಿ ತಪ್ಪು ಸಾದಿ ಪತ್ತಂದನಂಚ ಧಾರ್ಮಿಕ ಗೇನ ಮೂಡಾವಣುಂದು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಂತೇರು ಪಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬ್ರಹ್ಮಕಲಶದಲ್ಲಿ ಪೋಲಿ ಬಿಡುಗಡೆ ಮಲ್ತದು 6 ಪಾತೇರಿಯರು. ಕುಳ್ಳ ನೀರ್ಮಾರ್ಗದ ಪಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ ಲೆಪ್ಪೋಲಿ ಬಿಡುಗಡೆ ಕಾರ್ಯಕ್ರಮ ಐತಾರ ನಡೆತಂಡೆ. ರಾಜ್ಯದ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಬೊಕ್ಕ ಬಿನ್ನೀರ್ನ ಸೇರಿಗಿಡು ಶಾಸಕರು ಬೊಕ್ಕ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಡಾಕ್ಟರ್ ಭರತ್ ಶೆಟ್ಟಿ ಬ್ರಹ್ಮಕಲಶದ ಲೆಪ್ಪೋಲೆ ಬಿಡುಗಡೆ ಮಲ್ತೇರು. ಪಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿದ ಮರ್ಯಾದಿ ಗುರುಕಾರ್ಯರು ಬಿ ಚಿತ್ತರಂಜನ್ ರೈ, ಕಾರ್ಯಗುರುಕಾರ್ಯರು ಸುಪ್ರೀತ್ ರೈ, ಮುಕ್ತೇಸರಿರು ವೆಂಕಟಕೃಷ್ಣ ಭಟ್, ಪ್ರಧಾನ ಪೂಜೆ ಮಲ್ಪನ ತಾರನಾಥ ಭಟ್, ನೀರ್ಮಾರ್ಗ ಗ್ರಾಮ ಪಂಚಾಯತ್ ಗುರುಕಾರ್ಯರು ಶ್ರೀಧರ ಚಿಕ್ಕಬುಟ್ಟು, ಉಲೈಬಿಟ್ಟು ಗ್ರಾಮ ಪಂಚಾಯತ್ ಗುರುಕಾರ್ಯರು ಹೃಷಿಕೇಶ್, ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿದ ಒತ್ತು ಗುರುಕಾರ್ಯರು ಸನತ್ ಕುಮಾರ್ ರೈ, ಪದ್ಮನಾಭ ಆಳ್ವ, ಪ್ರಧಾನ ಕಾರ್ಯಂತಿರು ಕಿಶೋರ್ ಉಗ್ಗಕೋಡಿ ಪಾಲ್ದೆತೊಂಡಿರು. ಗೋಕುಲ್ದಾಸ್ ಶೆಟ್ಟಿ ಸೊಲ್ಮೆ ಸಂದಾಯರು, ಅಶ್ವಿನ್ ಶೆಟ್ಟಿ ಬೊಂಡಂತಿಲ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಮ್ಮ ಮಿತ್ತು ಉಪ್ಪಡು ಮಿತ್ತಗು ನನ ಆವಡಿತ್ತಿನ ಕಾರ್ಯಕ್ರಮಲು ಆವಡಿತ್ತಿನ ವ್ಯವಸ್ಥೆಲು ದಾದ ಉಂಡ ಆ ವ್ಯವಸ್ಥೆಲು ನಿರ್ವಿಘ್ನವಾದ ಪಣಂಬೂರು ಕಾಂತೇರಿ ಧೂಮಾವತಿ ದೇವಸ್ಥಾನ ಇಡ್ಯ ಸುರತ್ಕಲ್ದ ಕಾಲಾದಿ ನೇಮ 3 ದಿನ ನಡೆತಂಡೆ. ಸುರುತ ದಿನ ಮೈಸಂದಾಯ ಕಾಂತೇರಿ ಜುಮಾದಿ ಬಂಟ ಕೊಡಮಂದಾಯ ಬೊಕ್ಕ ಪರಿವಾರ ದೈವಲಿಗೆ ನೇಮ ಕೊರಿಯರು. ತುಳುನಾಡ ಸಾರತುಂಜಿ ದೈವಲೆಡು ಜುಮಾದಿ ಒಂಜಿ ಮಾಮಲ್ಲ ಕಾಣಿಕದ ರಾಜಂದೈವಾದಿತ್ತದು ಒಟ್ಟುಗು ಬಂಟೆಲೈತದ ಆರಾಧನೆ ಪಡೆಯೊಂದುಳ್ಳೇರು. ಬೇತೆ ಬೇತೆ ದೈವಲಿನ ಆರಾಧನೆಡು ಬೆನ್ನಿ ಬದುಕಿಗೆ ಸಂಬಂಧಪಟ್ಟನ ದೈವಲಿನ ನಂಬೊಂದಿತ್ತದು ಐಟು ಒಂಜಿ ಮೈಸಂದಾಯ ಆದಿತ್ತದು ಹೆಚ್ಚಾದು ಸುರುತ ನೇಮ ಮೈಸಂದಾಯಗೆ ಸಂದುಂಡು. ಸಾರಾಳ ಜುಮಾದಿ, ಕಾಂತೇರಿ ಜುಮಾದಿ, ಮರ್ಲು ಜುಮಾದಿ, ಕುಂಬ್ಳೆಸೀಮೆ ಜುಮಾದಿ, ಪಡ್ಡೆ ಜುಮಾದಿ, ಪಳ್ಳ ಜುಮಾದಿ, ಧೂಮ್ರ ಜುಮಾದಿ, ಮಲೆ ಜುಮಾದಿ ಇಂಚ ಬೇತೆ ಬೇತೆ ಸ್ವರೂಪಲೆಡು ಜುಮಾದಿ ದೈವದ ಆರಾಧನೆ ನಡತೊಂದುಂಡು. ಪಣಂಬೂರು ಕಾಂತೇರಿ ಧೂಮಾವತಿ ದೇವಸ್ಥಾನ ಇಡ್ಯ ಸುರತ್ಕಲ್ಡು 3 ದಿನ ಕಾಲಾದಿ ನೇಮ ನಡತಡು. ಶುಕ್ರವಾರ ರಾತ್ರಿ ಇಡೀ ಮೈಸಂದಾಯ ಕಾಂತೇರಿ ಜುಮಾದಿ ಬಂಟ ಕೊಡಮಣಿತಾಯ ಬೊಕ್ಕ ಪರಿವಾರ ದೈವಲಿನ ನೇಮ ಭಾರಿ ಸಂಭ್ರಮ ನಡತದೆ. ಊರ ಪರ ಊರ ಭಕ್ತರು, ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಬೊಕ್ಕ ಆಡಳಿತ ಸಮಿತಿದ ಗುರುಕಾರ್ಯರು ಸರ್ವ ಸದಸ್ಯರು ನೇಮ ತೂದು ಬೋಲಿಯದೆ ತೊಂಡಿರು.
ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನದ ಪಿರಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಒಡಿಪು ಜಿಲ್ಲೆದ ಪುದೆಕಾಣಿಕೆ ಮೆರವಣಿಗೆ ಐತಾರ ನಡೆತ್ತದೆ. ರಾಜಮಾರ್ಗ ಪಾಂಗಳಡ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪುದೆಕಾಣಿಕೆ ಮೆರವಣಿಗೆ ಉದೀಪನ ಮಲ್ತೇರು. ಒಡಿಪು ಜಿಲ್ಲೆ ಕಾಪು ತಾಲೂಕುದ ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಡು ಪಿರಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ರಡ್ಡು ಜಿಲ್ಲೆಡ್ದಲ ಪುದೆಕಾಣಿಕೆಲು ಬರೋದಿತ್ತದು ಐತಾರ ಒಡಿಪು ಜಿಲ್ಲೆದ ಪುದೆಕಾಣಿಕೆಲಿನ ಮೆರವಣಿಗೆ ಆಟಣೆ ಮಲ್ತಿತ್ತೇರು. ಪಾಂಗಾಳ ರಾಷ್ಟ್ರೀಯ ರಾಜಮಾರ್ಗಡು ನಡತ್ನ ಮೆರವಣಿಗೆಯನ್ನು ಪಾಂಗಾಳಡ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಉದೀಪನ ಮಲ್ತೇರು. ನವೋದಯ ಸ್ವಸಹಾಯ ಸಂಘದ ಸದಸ್ಯರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರು, ಪಾಕಜನ ಪೊಂಜೆನಕ್ಲು ಜಿಲ್ಲೆದ ಸಹಕಾರಿ ಸಂಘುಲಿನ ನಿರ್ದೇಶಕರು ಮೆರವಣಿಗೆಡು ಪಾಲ್ಗೊಂಡಿರು. ಬೇತೆ ಬೇತೆ ಸ್ತಬ್ಧ ಚಿತ್ರಗಳು, ಕಲಾಕೂಟಲು, ಭಜನೆ, ಡೊಳ್ಳು ನಲಿಕೆ, ಚಿಂಡೆ, ಕೊಂಬು, ವಾದ್ಯಮೇಳ, ಯಕ್ಷಗಾನದ ಮಾಮಲ್ಲ ವೇಷಲಿನ ಒಟ್ಟುಗು 200 ಹೆಚ್ಚ ಗಾಡಿಲಿತ್ತದು ನಡತ್ನ ಮೆರವಣಿಗೆ ಬೈಂದೂರು, ಕುಂದಾಪುರ, ಕಾರ್ಲ, ಒಡಿಪು ಬೊಕ ಕಾಪು ತಾಲೂಕು ಬತ್ತದು ಒಟ್ಟಾದು ಮೆರವಣಿಗೆಡು ಪೊಸ ಮಾರಿಗುಡಿ ದೇವಸ್ಥಾನಗೂ ಸಾಗಂಡು. ದೇವಸ್ಥಾನ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕೆ. ವಾಸುದೇವ ಶೆಟ್ಟಿ, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಡಾಕ್ಟರ್ ಕೆ. ಪ್ರಕಾಶ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ, ಶಾಸಕರ ಗುರ್ಮೆ ಸುರೇಶ್ ಶೆಟ್ಟಿ, ಯಶಪಾಲಿ ಎ. ಸುವರ್ಣ, ವಿ. ಸುನೀಲ್ ಕುಮಾರ್, ಶಂಕರಾಪುರ ದ್ವಾರಕಾಮಯಿ ಮಠದ ಸಾಯಿ ಈಶ್ವರ ಗುರೂಜಿ, ಪುದೆಕಾಣಿಕೆ ಸಮರ್ಪಣಾ ಸಮಿತಿ ಗುರುಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಬೆಳಪು, ದುಂಬುದ ಶಾಸಕರು ಲಾಲಾಜಿ ಆರ್ ಮೆಂಡನ್, ಕೆಎಂಎಫ್ ಕುಡ್ಲದ ಗುರುಕಾರ್ಯರು ಕೆಪಿ ಸುಚರಿತ ಶೆಟ್ಟಿ, ಇಂಚ ಪಾಕಜನ ನಾಯಕರು ಸಮಿತಿನ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಿಡಿದು ಎಡ್ಡೆಡ್ಡೆ ಪ್ರಗತಿ ಪಥ ಕಲ್ಯಾಣ ಪಥ ಯೋಜನೆಯನ್ನು ರಾಜ್ಯ ಸರ್ಕಾರ ಒಂದು ತಿಂಗೋಲ್ದ ಉಲಾಯಿ ಜಾರಿ ಕನಪನೊಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿ ಪ್ರಿಯಾಂಕ್ ಖರ್ಗೆ ಪಂತೇರು. ಅಡ್ಯಾರ್ದ ಸಹ್ಯಾದ್ರಿ ಕ್ಯಾಂಪಸ್ ಹೊಂಬೆಳಕು ಗೊಬ್ಬುದ ಕೂಟ ಉದೀಪನ ಮಲ್ತದೆ 6 ಪಾತೇರಿಯರು. ಸ್ಥಳೀಯ ಆಡಳಿತ ಸಂಸ್ಥೆನ ಜನಪ್ರತಿನಿಧಿಗಳು ಬೊಕ್ಕ ಕೆಲಸದಕ್ಕಿನ ಗೊಬ್ಬುದ ಕೂಟ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಹೊಂಬೆಳಕು ಅಡ್ಯಾರ್ದ ಸಹ್ಯಾದ್ರಿ ಕ್ಯಾಂಪಸ್ ಶನಿವಾರ ನಡೆತಂಡು. ಪ್ರತಿಷ್ಠಾನದ ಗುರುಕಾರ್ಯರು ಸುಭಾಷ್ ಚಂದ್ರ ಶೆಟ್ಟಿ ಕೂಡಾಲ್ ಎದುಕೊಂಡಿರು. ಕಾರ್ಯಕ್ರಮದ ಸಾರಥಿ ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಸುರುತ ಪಾತೆರ ಬಂಡಿರು. ರಾಜ್ಯದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿ ಪ್ರಿಯಾಂಕ್ ಖರ್ಗೆ ಹೊಂಬೆಳಕು ಕಾರ್ಯಕ್ರಮ ಉದೀಪನ ಮಲ್ತೇರು. ಪ್ರಿಯಾಂಕ್ ಖರ್ಗೆ ಪಾತಿರ್ದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಡ್ಡೆಡ್ಡೆ ಪ್ರಗತಿ ಪಥ ಬೊಕ್ಕ ಕಲ್ಯಾಣ ಪಥ ಯೋಜನೆಯನ್ನು ರಾಜ್ಯ ಸರ್ಕಾರ 1 ತಿಂಗೋಲ್ದ ಉಲೈ ಜಾರಿ ಮಲ್ಪುಂಡು. ರಾಜ್ಯ ಸರ್ಕಾರದ ದುಡ್ಡಿಜ್ಜಿಂದ ಅಪಪ್ರಚಾರ ಮಲ್ತಂದುಲಿರು. ದುಡ್ಡಿಜ್ಜಿಂದು ಒವ್ವೇ ಕಾಮಗಾರಿ ಉಂತುದುಜಿ ಪಂಚಾಯತ್ ವಿಕೇಂದ್ರೀಕರಣ ಬಗೆಟ್ ಕೇಂದ್ರದ ಅಧ್ಯಯನ ವರದಿಡು ಕರ್ನಾಟಕ ನಂಬರ್ 1 ಎಂದು ತಿರಿಪಾದನೊಂದು ಪಂಡೇರು. ಪೌರಾಡಳಿತ ಬೊಕ್ಕ ಹಜ್ ಮಂತ್ರಿ ರಹೀಂ ಖಾನ್ ಪಾತಿರ್ದು ಸ್ಥಳೀಯ ಆಡಳಿತಲೆಡು 40 ವರ್ಷುಳ್ದು ಇತ್ತನ ಈ ಖಾತ ಸಮಸ್ಯೆ ದೂರ ಮಂತದು ಈ ಖಾತ ಬೊಕ್ಕ ಬಿ ಖಾತ ಕೊರಿಯರೆ ಕ್ರಮ ಅದೆತೊಂದು ಪಂಡೇರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರೈನ ಗುರ್ಮೆ ಸುರೇಶ್ ಶೆಟ್ಟಿ, ಅಶೋಕ್ ಕುಮಾರ್ ರೈ, ಉಮಾನಾಥ ಕೋಟ್ಯನ್, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ಕಿಶೋರ್ ಕುಮಾರ್, ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್, ದುಂಬುದ ಶಾಸಕರು ಶಕುಂತಲಾ ಶೆಟ್ಟಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಗುರುಕಾರ್ಯರು ಬೊಕ್ಕ ಶಾಸಕರು ನರೇಂದ್ರ ಸ್ವಾಮಿ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಸದಾಶಿವ ಉಳ್ಳಾಲ, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರುಕಾರ್ತಿ ಮಮತಾ ಡಿಎಸ್ ಗಟ್ಟಿ, ರಕ್ಷಿತ್ ಶಿವರಾಮ್, ಪದ್ಮರಾಜ್ ಆರ್ ಪೂಜಾರಿ, ಪ್ರಸಾದ್ ರಾಜ್ ಕಾಂಚನ್, ಜಿಲ್ಲಾಧಿಕಾರಿ ಮುಲೈ ಮುಹಿಲನ್, ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ, ಡಾಕ್ಟರ್ ಆನಂದ್, ಡಾಕ್ಟರ್ ಸಂತೋಷ್, ಪ್ರತೀಕ್ ಬಾಯತ್ ಇಂಚ ಅಧಿಕಾರಿಗಳು ಪಾಲ್ಗೊಂಡಿರು. ಸತೀಶ್ ಶೆಟ್ಟಿ ಬೊಕ್ಕ ರಜಕ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸರ್ಕಾರದ ನೆರವು ಬಹಳ ಅವಶ್ಯಕತೆವಾಗಿರುತ್ತದೆ. ಆದರೆ ತಾವು ನಮ್ಮ ಮನವಿಯ ಮೇರೆಗೆ 2 ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಸೂಚನೆಯನ್ನು ತಾವು ಕೊಟ್ಟಿದ್ರಿ. ತಮ್ಮ ಒಂದು ಸಂಪೂರ್ಣ ಸಹಕಾರದಿಂದ 2 ನಮ್ಮ ಜಿಲ್ಲೆಯ ಇವತ್ತೇನು ಮುಖ್ಯ ಕಾರ್ಯನಿರ್ವಾಹಕಾರಿಗಳಿದ್ದಾರೆ, ಅವ್ರು ಯಾರು ನಮ್ಮ ಸಿಇಒಗಳಿದ್ದಾರೆ, ಆನಂದ್ ಅವರು ಇರ್ಬೋದು, ಪ್ರತೀಕ್ ಬಯಾಲ್ ಇರ್ಬೋದು, ಅವರ ಸಂಪೂರ್ಣ ಸಹಕಾರ, ಅದೇ ರೀತಿ ಪ್ರತಿ ತಾಲೂಕಿನ ಇಒಗಳಿರ್ಬೋದು, PDOಗಳಿರ್ಬೋದು, ಇವರೆಲ್ಲರೂ ಒಂದು ಸಂಪೂರ್ಣ ಸಹಕಾರವನ್ನು ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮಿಂದ ಕಾರ್ಯ ಸಾಧ್ಯವಾಗಿದೆ ಸರ್. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಸಭೆಯನ್ನು ನೋಡಿದ್ರೆ, ಹೊಂಬೆಳಕನ್ನು ನೋಡಿದ್ರೆ ಖಂಡಿತವಾಗೂ ಇದರಲ್ಲಿ ಸರ್ಕಾರಗಳು ಸಹಭಾಗಿತ್ವ ವಹಿಸಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಮುಂಬರುವ ದಿನಗಳಲ್ಲಿ ಖಂಡಿತವಾಗೂ ಇದನ್ನು ಯಾವ ರೀತಿ ನಾವು ಜಂಟಿಯಾಗಿ ಮಾಡ್ಬೋದು ಅಂತ ಕೂಡ ನಾನು ಇದನ್ನು ಸಂಪೂರ್ಣವಾಗಿ
ಗಂಭೀರವಾಗಿ ಪರಿಶೀಲಿಸಿ ಇದನ್ನ ಮಾಡ್ತೀನಿ ಅಂತ ಕೂಡ ನಾನು ಮಾತನ್ನ ನಾನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆಸಿರುವ ಅಧ್ಯಯನ ವರದಿಯ ಪ್ರಕಾರ ಇಡೀ ದೇಶದಲ್ಲೇ ಭಾರತದಲ್ಲೇ ಕರ್ನಾಟಕ ಪಂಚಾಯಿತಿ ರಾಜ್ ವ್ಯವಸ್ಥೆ ಏನಿದೆ ನಂಬರ್ 1 ಇದೆ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ನಮಗೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಈ ಖಾತಾದು ತುಂಬಾ ಸಮಸ್ಯೆ ಇತ್ತು. ಸುಮಾರು 30-40 ವರ್ಷದಿಂದ ಜನ ಬಂದು ಆ CMC ಆಗಲಿ TMC ಆಗಲಿ ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯತ್ ಲೆವೆಲ್ ಆಲ್ಸೋ ಪ್ರಿಯಾಂಕಾ ಖರ್ಗೆ ಅವರು ವಿತಿನ್ 2 ಮಂತ್ಸ್ನಲ್ಲಿ ಈ ಖಾತಾದು ಕ್ಲಿಯರೆನ್ಸ್ ಕೊಳ್ಳತಾರೆ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನಾನು ಮತ್ತು UD ಮಿನಿಸ್ಟರ್ ಅವರು ಕುಂತದ್ದು ಎಲ್ಲ ಈ ಖಾತಾ ಇಮ್ಮಿಡಿಯೇಟ್ ಕ್ಲಿಯರೆನ್ಸ್ ಮಾಡಬೇಕು. ಜನ ಆ CMC TMCಗೆ ಬರಬಾರ್ದು. ಈ ಎಲ್ಲ ಆಫೀಸರ್ಸೇ ಅಲ್ಲೇ ಜನ ಹತ್ರ ಹೋಗಿ ಒಂದು ಆಂದೋಲನ ಟೈಪು ಈ ಖಾತಾ ಬಿ ಖಾತಾ ಕೊಡ್ಬೇಕಂತ 40 ವರ್ಷದ ಪೆಂಡಿಂಗ್ ತೀರ್ಮಾನ ಮೊನ್ನೆ ನಾವು ಎಲ್ಲರೂ ತಗೊಂಡಿದ್ದೆವು. ತುಳು ಭಾಷೆಗೆ ಜಾತಿ ಧರ್ಮದ ಭೇದ ಇಜ್ಜಿ ತುಳು ಭಾಷೆ ಒರಿಯೊಡನಾಡ ನಮ್ಮ ಮಾತ ಒಟ್ಟಾವಡೊಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಬಂತೇರು ಕುಡ್ಲಡ ಅಖಿಲ ಭಾರತ ತುಳು ಒಕ್ಕೂಟದ ಮಾಯಿದ ಮಹಾಕೂಟ ಉದಿಪನ ಮಲ್ತದು 6 ಪಾತಿರಿಯರು. ಅಖಿಲ ಭಾರತ ತುಳು ಒಕ್ಕೂಟದ 40 ಸದಸ್ಯ ಕೂಟದಲ್ಲೇಸು ಮಾಯಿದ ಮಹಾಕೂಟ ಶನಿವಾರ ಕುಡ್ಲ ಕಾವೂರು ಗಾಂಧಿನಗರಡು ಒಕ್ಕೂಟದ ಕಾರ್ಯಾಲಯಡು ನಡೆತಂಡು ಜಯಕರ್ ಶೆಟ್ಟಿ ಇಂದ್ರಾಳಿ ಮಾತಿರಲ್ನ ಇದ್ದುಕೊಂಡಿರು ಗುರುಕಾರ್ಮ ವಹಿಸಿದ ಅಖಿಲ ಭಾರತ ತುಳು ಒಕ್ಕೂಟದ ಗುರುಕಾರ್ಯರು AC ಭಂಡಾರಿ ಒಡಿಯೂರು ಸ್ವಾಮೀಜಿ ಸೇರಿನಂಚ ಬೆನ್ನೆರಿಗೆ ಮರ್ಯಾದೆ ಸಂದಾರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಮಾಯಿದ ಮಹಾಕೂಟ ಉದಿಪನ ಮಲ್ತೇರು 5 ಸಾಧಕರೈನ ಅಡೂರು ಉಮೇಶ್ ನಾಯ್ಕ್, K ಸೇಸಪ್ಪರೈ, ವಿಜಯಕುಮಾರ್ ಕುಲಶೇಖರ, UG ದೇವಾಡಿಗ ಬೊಕ್ಕ KH ದಾಸಪ್ಪರೈ ಮೊಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಅಡೂರು ಉಮೇಶ್ ನಾಯ್ಕರ್ನ ಪರವಾದ ಆರಿನ ಮಗೆ ಮೋಹನ್ ನಾಯ್ಕ್ ಸಮ್ಮಾನದ ಮರ್ಯಾದೆ ತೊಂದಿರು. ತ್ರಿಭಾಷಾ ಸಿನಿಮಾ ನಿರ್ಮಾಪಕರು ಡಾಕ್ಟರ್ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸರಿಗೆ ಸಮ್ಮಾನದ ಮರ್ಯಾದೆ ಸಂದಾಯರು. ಡೇವಿಡ್ ಪಾತಿರ್ದು ನಮ್ಮ ಮಾತ ತುಳುವೇರು ನಮ್ಮ ಧರ್ಮದ ಬಗೆಟ್ ನಂಗೆ ಗೊತ್ತಿಪ್ಪಡು ಸಾಧು ಸಂತೇರ್ನ ಧರ್ಮ ಗುರುಕ್ಲೆನ ನಾಡು ಒಂದು ಪಂಡೀರು. ಶ್ರೀ ಗುರುದೇವಾನಂದ ಸ್ವಾಮೀಜಿರ ಪಾತಿರ್ದು ಸಭೆಲೇಸಿಡ್ದು ಭಾಷೆ ಒರಿಯುಂಡ ನಮ್ಮ ಪಾತಿರ್ಜಿಂಡ ಭಾಷೆ ಒರಿಯುಂಡ ಭಾಷೆ ಒರಿಪೆರೆ ಲಿಪಿತ ಅಗತ್ಯ ಇಜ್ಜಿ ಐಟ್ ರಾಜಕೀಯ ಬರೆಯರಬಲ್ಲಿ ತುಳು ಭಾಷೆ ಒರಿಯೋಡುನಾಂಡ ನಮ್ಮ ಮಾತ ಒಟ್ಟಾವಡು ಒಂದು ಪಂಡೀರು. ಒಕ್ಕೂಟದ ಗುರುಕಾರ್ಯರು AC ಭಂಡಾರಿ ಗುರುಕಾರ್ಮಿದ ಭಾಷಣ ಮಲ್ತೇರು. ಒಕ್ಕೂಟದ ಒತ್ತು ಗುರುಕಾರ್ದಿ ವಿಜಯಲಕ್ಷ್ಮಿ, ಕಾರ್ಯಂತೆರು PA ಪೂಜಾರಿ, ನನೊರಿ ಒತ್ತು ಗುರುಕಾರ್ಯರು ಯೋಗೀಶ್ ಶೆಟ್ಟಿ ಜಪ್ಪು, ಪುಣೆ ತುಳುಕೂಟದ ಗುರುಕಾರ್ಯರು ಪ್ರವೀಣ್ ಶೆಟ್ಟಿ ಲೇಸಿಡು ಪಾಲ್ದೊಂದಿರು. ಪ್ರದೀಪ್ ಆಳ್ವಕದ್ರ, ತಾರಾನಾಥ ಶೆಟ್ಟಿ ಬೋಳಾರ ಇಂಚ ಒಕ್ಕೂಟದ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ಸಂಘಟನಾ ಕಾರ್ಯಂತೆರು ಕದ್ರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯಿರು. ಖಾಲಿ ಸಭೆ ಸಮಾರಂಭಾಲೇಸ್ ಮಾತನಾಡತನ ಒರಿಯುವ ಅಂದು ಒಂಜಿ ನೆನೊಂಜಿ ನಮ್ಮ ಪಾತೆರ್ಜಿಂದ ಭಾಷೆ ಒರಿಯರೆ ಸಾಧ್ಯತೆ ಉಂಡ ಅಂತ ಭಾಷೆ ಒರಿಪರೆ ಲಿಪಿತ ಅಗತ್ಯತೆ ಇಜ್ಜಿ ಭಾಷೆದ ಒರಿಪದ ಬಗೆಟ್ಟು ತುಳುಟ್ಟು ರಾಜ್ಯಕ್ಕೆ ಅನ್ಕೊಣಪ್ಪನ ಬೋಡ್ಚಿ ರಾಜ್ಯಕ್ಕೆ ಬರ್ರವಲ್ಲಿ ನೆಟ್ಟು ಭಾಷೆದ ಒರಿಪು ಖಂಡಿತ ಬರ್ರವಲ್ಲಿ ನಮ್ಮಡಲಿತ್ತ ಕೊರತೆ ಪುಣ ಅಲ್ಪ ಭಾಷೆ ಒರಿಯೋಡುಂದಾಂಡ ನಮ್ಮ ಒಟ್ಟಾಪುನಂಚಿನ ಅಗತ್ಯತೆ ಉಂಟು ಸಂಘಟಿತ ರಾವುಡು ನಮ್ಮ ಸಂಸತ್ತಿನಲ್ಲಿ 1956ರಲ್ಲಿ ಹೇಳಿದ್ದಾರೆ, ನಮ್ಮದು ಸಾಧು ಸಂತರ ನಾಡು ಎತ್ತಿಗಳ ಬೀಡು. ಈ ಮಣ್ಣಿನಲ್ಲಿ ಕಾಲಕಾಲದ ಹಲವಾರು ಸಾಧು ಸಂತರು, ಧರ್ಮ ಗುರುಗಳು, ಯತಿಗಳು, ಮಠಾಧಿಪತಿಗಳು ಆಧ್ಯಾತ್ಮಿಕ ಕ್ಷೇತ್ರದ ಧಾರ್ಮಿಕ ಗುರುಗಳಾಗಿ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಲೇ ಬಂದಿರ್ತಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಧರ್ಮಗಳು ಇಲ್ಲದೆ ಇರುತ್ತಿದ್ದರೆ ಈ ನಮ್ಮ ದೇಶದ ಸನಾತನ ಧರ್ಮ ಸಂಸ್ಕಾರ ಸಂಸ್ಕೃತಿ ಎಂದೋ ನಾಶವಾಗಿ ಹೋಗ್ತಿತ್ತು. ಖಂಡಿತವಾದ ನಮ್ಮ ಸಂಸ್ಕೃತಿ ಒರಿಯೋಡುಂದಾಂಡ ತುಳು ಭಾಷೆ ಒರಿಯೋಡುಂದಾಂಡ ನಮ್ಮ ಮಾತೆರ್ಲ ಈಕೆ ಆ ತುಳು ಭಾಷೆಗೆ ಹೆಚ್ಚಿನ ಒಂಜಿ ಶಕ್ತಿ ಕೊರಂಡ ಮಾತ್ರ ಆ ಭಾಷೆ ಒರಿಯುಂಡು ಐನು ಆ ಪ್ರಯತ್ನವನ್ನು ಮಲ್ಪುನೆಕ್ಕೆ ನಿಕ್ಲು ಮಾತೆರ್ಲ ಸಹಕಾರ ಕೊರೋಡು. ಅಥರ್ವ ಫ್ರೆಂಡ್ಸ್ ದೇರೆಬೈಲ್ ಮಾಲೆಮಾರ ಕುಡ್ಲದ 5ನೇ ವರ್ಷದ ಸಂಭ್ರಮ ಲೆಕ್ಕಡು ಕಡೀರ್ದ ಸರ್ತಿ ಮಾಲೆಮಾರ್ ಮೈದಾನಡು ಪಾವಂಜೆ ಮೇಳಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಗೊಬ್ಬಾದೇರು. ಯಕ್ಷಗಾನ ಅಭಿಮಾನಿಲಿನ ಭಾರಿ ಪ್ರೋತ್ಸಾಹ ಉಮೇದಿಡ್ದ ಅವರ ಸೇವೆ ಆಟೋಲು ಬುಡಂದೆ ನಡತೊಂದುಂಡು ಎತ್ತೆತ್ತೆ ಸಂಘ ಸಂಸ್ಥೆಲು ಸೇವೆ ಆಟೋಲಿನ ಹೆಚ್ಚಾದ ಗೊಬ್ಬ ಒಂದಿಲ್ಲ. ಅಥರ್ವ ಫ್ರೆಂಡ್ಸ್ ದೇರಬೈಲ್ ಮಾಲೆಮಾರ್ದ 5ನೇ ವರ್ಷದ ಸಂಭ್ರಮದಲ್ಲಿ ಕೊಡು ಕಡೀರ್ದ ಸರ್ತಿ ಪಾವಂಜೆ ಮೇಳಡ್ದು ಸೇವೆ ಆಟೋನು ಮಾಲೆಮಾರ್ ಮೈದಾನೋಡು ನಡಪಾಯರು. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮೇಳಡ್ದು ಅಠಣೆ ಮಲ್ತಿತ್ತಿನ ಸೇವೆ ಆಟೋಡು ಚೌಕಿ ಪೂಜೆ ಕರೆತಿದ್ದು ಶ್ರೀದೇವಿ ಮಹಾತ್ಮೆ ಆಟ ಶುರುವಾಂಡು.
ಊರದ ಸುತ್ತಮುತ್ತದ ಆಟದ ಅಭಿಮಾನಿಗಳು, ಅಥರ್ವ ಫ್ರೆಂಡ್ಸ್ ದೇರಬೈಲ್ ಮಾಲೆ ಮಾರ್ದ ಪದಾಧಿಕಾರಿಗಳು, ಸದಸ್ಯರು ಪಾವಂಜಿ ಮೇಳದ ದೇವೇರ್ನ ಪ್ರಸಾದದ ತಂದು ಆಟ ತುಯ್ಯರು. ಇದಕ್ಕೆ ಹೇಳುದು ಹಾರದತ್ತ, ವಾಕ್ದತ್ತ, ಆಮೇಲೆ ಲಗಾಡಿದತ್ತ. ಯಾಕೆ ಗೊತ್ತಾಯ್ತಾ? ತುಂಡು ಮಾಡಿ ಬೆಳಿಗ್ಗೊಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಪುರೋಹಿತರೆ, ಇದರ ಬೆಳಿಗ್ಗೆ ಯಾವ್ದು ಹಳದಿದ್ದ ಕೆಂಪಿದ್ದ? ಅಯ್ಯೋ ಎಂತದು ಸ್ವಾಮಿ, ಮಧುಮಗ ಹೂವಿನ ಮಾಲೆ ಕೈ ಹಿಡಿದು ಎಂತದಕ್ಕೆ ಅದು ಕುತ್ತಿಗೆಗೆ ಹಾಕಲಿಕ್ಕೆ ಇರುದಾಯ್ತಾ? ನನ್ನ ಕರ್ಮಕ್ಕೆ ನನಗೆ ದೂರ ದೂರ ದೂರ. ವರ ವರ ಅಲ್ಲ, ವಧುವರರು. ಎನ್ನರಸ, ಎನ್ನರಸ, ಹೊನ್ನರಸ, ಹೊನ್ನರಸ, ಪಟ್ಟದ ರಸ, ಪಟ್ಟದ ರಸ, ಪ್ರಾಣದ ರಸ, ಪ್ರಾಣದ ರಸ, ನಿಮ್ಮ ನಿಮ್ಮ ಮುದ್ದು ಮುದ್ದಾದ ಮುದ್ದು ಮುದ್ದಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಹಚ್ಚುವೇನು, ಹಚ್ಚಿರಿ, ಮೀಸೆ ಜಾಗೃತ ಮಾತ್ರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.